ಭೂಮಿಯಲ್ಲಿ ಬಂಗಾರ ಪಡೆದ ಭಗೀರಥರೊಬ್ಬರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ. ಸುಮಾರು 6 ಎಕರೆ ಗುಡ್ಡ ಪ್ರದೇಶದಲ್ಲಿ ಬೆಳೆದ ಈ ಬೆಳೆ ಇಂದು ಈ ಕೃಷಿಕನ ಬಾಳನ್ನೇ ಬೆಳಗಿಸಿದೆ. 4-5 ವರ್ಷಗಳ ಹಿಂದೆ ಗೇರು ಸಸಿಗಳನ್ನು ತನ್ನ ತೋಟದಲ್ಲಿ ಬೆಳೆಯುವ ಮೂಲಕ ಇಂದು ಲಕ್ಷಾಂತರ ರೂಪಾಯಿ ಇಳುವರಿಯನ್ನ ಪಡೆಯುತ್ತಾ ಇರುವ ಈ ಕೃಷಿಕನ ತೋಟಕ್ಕೆ ರಾಜ್ಯ ಹಾಗೂ ಹೊರ ರಾಜ್ಯಗಳ ಕೃಷಿಕರು ಭೇಟಿ ನೀಡಿ ಮಾಹಿತಿ ಪಡೆಯುತ್ತಿದ್ದಾರೆ. ಗೇರು ಇಲಾಖೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ತೋಟ ಸಂಶೋಧನಾ ತೋಟವಾಗಿ ಗುರುತಿಸಲ್ಪಟ್ಟಿದೆ. ಬನ್ನಿ ಹಾಗಾದ್ರೆ ಯಾರು ಈ ಕೃಷಿಕ ಹಾಗೂ ಗೋಡಂಬಿ ಬೆಳೆಯಲ್ಲಿ ಇವರ ಸಾಧನೆಯಾದರೂ ಏನು ಬನ್ನಿ ನೋಡೋಣ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕರ್ನೂರು ನಿವಾಸಿ ಶಶಿಕುಮಾರ್ ಎನ್ನುವ ಕೃಷಿಕನ ಗೇರು ತೋಟ. ಶಿಬಿರ ಗೇರು ತೋಟ ಎನ್ನುವ ಹೆಸರಿನ ಈ ತೋಟ ಇದೀಗ ಜಿಲ್ಲೆ ಹಾಗೂ ರಾಜ್ಯದಲ್ಲಿ ಹೆಸರುವಾಸಿ. ಪ್ರಗತಿಪರ ಕೃಷಿಕರಾಗಿರುವ ಶಶಿಕುಮಾರ್ ತನ್ನ 12 ಎಕರೆ ತೋಟದಲ್ಲಿ ವಿವಿಧ ತೋಟಗಾರಿಕಾ ಬೆಳೆಗಳನ್ನು ಬೆಳೆದಿದ್ದಾರೆ. ಈ ಬೆಳೆಗಳಲ್ಲಿ ಶಶಿಕುಮಾರ್ ಹೆಚ್ಚು ಜನಪ್ರಿಯಗೊಳಿಸಿದ್ದು ಮಾತ್ರ ಈ ಗೇರು ತೋಟಗಳು ಎಂದು ಹೇಳಿದ್ರೆ ತಪ್ಪಾಗಲಾರದು. ಹೌದು, ಹಿರಿಯರಿಂದ ಬಳುವಳಿಯಾಗಿ ಬಂದಂತಹ 12 ಎಕರೆ ಜಮೀನಿನಲ್ಲಿ 6 ಎಕರೆ ಜಮೀನಿನಲ್ಲಿ ಅಡಕೆ, 6 ಎಕರೆಯಲ್ಲಿ ಕೇವಲ ಗೇರು ಇತರ ಬೆಳೆಯನ್ನ ಬೆಳೆದಿರುವ ಶಶಿಕುಮಾರ್ ಅತ್ಯಂತ ವೈಜ್ಞಾನಿಕ ರೀತಿಯಲ್ಲೇ ಬೆಳೆದಿದ್ದಾರೆ. ತಮ್ಮ ಹಿರಿಯರಿಂದ ಬಳುವಳಿಯಾಗಿ ಬಂದ ಸುಮಾರು 12 ಎಕರೆ ಪ್ರದೇಶದಲ್ಲೇ ಅಡಿಕೆ, ಬಾಳೆ ಮೊದಲಾದ ಕೃಷಿಯನ್ನ ಆರಂಭಿಸಿದ್ದ ಶಶಿಕುಮಾರ್ ಬಳಿಕ ಗೇರು ಕೃಷಿಗೆ ತನ್ನ ಹೆಚ್ಚಿನ ಒಲವನ್ನ ಹರಿಸಿದವರು. ಸುಮಾರು 6 ಎಕರೆ ಪ್ರದೇಶದಲ್ಲಿ ಗೇರು ಗಿಡಗಳನ್ನೇ ನೆಟ್ಟಿರುವ ಇವರು ವಿಆರ್ಐ 3, ಸೆಲೆಕ್ಷನ್ 2, ಭಾಸ್ಕರ ಹಾಗೂ ಉಳ್ಳಾಲ ತಳಿಗಳನ್ನ ಬೆಳೆಸಿದ್ದಾರೆ. ಪಕ್ಕಾ ಸಾಂಪ್ರದಾಯಿಕ ರೀತಿಯಲ್ಲಿ ಗೇರು ತೋಟವನ್ನ ಅಭಿವೃದ್ಧಿಪಡಿಸಿರುವ ಶಶಿಕುಮಾರ್ ಈ ಮೂಲಕವೇ ಹೆಚ್ಚಿನ ಇಳುವರಿಯನ್ನ ಪಡೆಯಬಹುದು ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ನೀರಿನ ಯಾವುದೇ ಅವಶ್ಯಕತೆಯೂ ಇಲ್ಲದೆ ಗೇರು ಸಸಿಗಳನ್ನ ನೀರಿನ ಕೊರತೆ ಇರುವ ಪ್ರದೇಶದಲ್ಲೂ ಬೆಳೆಸಿ ಉತ್ತಮ ಫಸಲನ್ನ ಗಳಿಸಬಹುದಾಗಿದೆ. ಶಶಿಕುಮಾರ್ ಗೇರು ಕೃಷಿಗೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ನೀರನ್ನ ಹಾಯಿಸುವ ಮೂಲಕ ಉತ್ತಮ ಇಳುವರಿಯನ್ನ ಪಡೆಯುತ್ತಿದ್ದಾರೆ. ಅಲ್ಲದೆ ಮಳೆಗಾಲದಲ್ಲಿ ಬೀಳುವ ನೀರನ್ನ ತೋಟದ ಮಧ್ಯೆ ಗುಂಡಿಗಳನ್ನ ನಿರ್ಮಾಣ ಮಾಡಿ ನೀರು ಇಂಗಿಸುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರು ಗೇರು ಕೃಷಿಯ ಗಿಡಗಳನ್ನು ಹೇಗೆ ನೆಟ್ಟಿದ್ದಾರೆ ಅನ್ನೋದು ಕೂಡ ಒಂದು ಇಲ್ಲಿ ಮುಖ್ಯವಾಗ್ತದೆ. ಯಾಕೆಂದರೆ ಆ ಗಿಡಗಳನ್ನು ಅಂತರದಲ್ಲಿ ನೆಟ್ಟು ನಡುವಲ್ಲಿ ಒಂದು ಏನು ಕಣಿಯನ್ನು ಮಾಡಿ ನೀರು ಮಳೆಗಾಲದಲ್ಲಿ ಇಂಗಿ ಹೋಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದು ಗೇರು ಗಿಡಗಳಿಗೆ ತುಂಬ ಉತ್ತಮ ಅಂತ ನನ್ನ ಅನಿಸಿಕೆ. ಇವರು ಪ್ರತಿ ವರ್ಷ ಕೂಡ ಒಂದು 2-3 ಲಕ್ಷದಷ್ಟು ಲಾಭವನ್ನು ಗೇರು ಕೃಷಿಯಿಂದ ಪಡೆದಿದ್ದಾರೆ. ಸುಮಾರು ಒಂದು 700-1,000ವರೆಗೆ ಗಿಡ ಇದೆ ಇವರಲ್ಲಿ. ಆದ್ದರಿಂದ ನಾವೊಂದು ನಮ್ಮ ಜಾಗದಲ್ಲಿ ಬರಡು ಭೂಮಿಯಲ್ಲಿ ಕೂಡ ಗೇರು ಕೃಷಿಯನ್ನು ಮಾಡಿ ಅತ್ಯುತ್ತಮದ ಲಾಭ ಪಡಿಬೋದು ಎಂಬುದಕ್ಕೆ ಸತೀಶ್ ರೈ ಅವರ ಒಂದು ಗೇರು ಕೃಷಿ ಉತ್ತಮ ನಿದರ್ಶನ. ಎಕರೆಗೆ 200 ಗಿಡಗಳನ್ನ ನೆಡಬಹುದಾಗಿದ್ದು ಶಶಿಕುಮಾರ್ ಮಾತ್ರ ತನ್ನ ತೋಟದಲ್ಲಿ ಎಕರೆಗೆ ಸರಿಸುಮಾರು 250 ಗಿಡಗಳನ್ನ ನೆಟ್ಟಿದ್ದಾರೆ. 6 ಎಕರೆ ಭೂಮಿಯಲ್ಲಿ 1200 ಗೇರು ಸಸಿಗಳನ್ನ ಹೊಂದಿರುವ ಇವರು ಇಳುವರಿ ಕಡಿಮೆಯಾಗುವ ಹಾಗೂ ವಾತಾವರಣದ ಏರುಪೇರಿನಿಂದ ಸಾಯುವ ಗಿಡಗಳನ್ನ ಕತ್ತರಿಸುವ ಮೂಲಕ ಗಿಡಗಳ ನಡುವಿನ ಅಂತರವನ್ನ ಇದೀಗ ಸರಿದೂಗಿಸುತ್ತಿದ್ದಾರೆ. ಈಗ ಬಂದ ಮೇಲೆ ಏನಾದರೂ ಒಂದು ಕಸುಬು ಬೇಕಲ್ಲ ಮನುಷ್ಯನಿಗೆ, ಹೌದಲ್ಲ? ಒಂದು ಭೂಮಿಯಲ್ಲಿ ಒಂದು ಹೋರಾಡಿದರೆ ಅದು ನಮಗೆ ಈಗ ಒಂದು ಫಲ ಸಿಕ್ಕಿದೆ. ಮೊದಲಿನವರು ತಂದೆ ಎಲ್ಲ ಇಷ್ಟು ಜಾಗ ಮಾಡಿಟ್ಟಿದ್ದಾರೆ, ಅಜ್ಜ ಎಲ್ಲ, ನಮಗೆ ಕೃಷಿ ಮಾಡಲಿಕ್ಕೆ ಆಯಿತು. ಇನ್ನು ನಮ್ಮ ಮಕ್ಕಳು ಕೂಡ ಆ ಭೂಮಿಯಲ್ಲಿ ಒಂದು ಹೇಳುವರಲ್ಲ ತಂದೆ ಮಾಡಿದ್ದಾರೆ ಅಂತೆ. ಅದೇ ಕೃಷಿ ಮಾಡಿದ್ದರಿಂದ ನಮಗೆ ಸ್ವಲ್ಪ ಒಳ್ಳೆಯ ಸಂತೋಷ ಇದೆ ಕೃಷಿಯಲ್ಲಿ. ಮತ್ತು ಎಲ್ಲ ಸೌಲಭ್ಯ ಕೂಡ ಉಂಟು ಈಗ ಮೊದಲಿನಾಗೆಲ್ಲ. ಮೊದಲೇ ಏನು ಸೌಲಭ್ಯ ಸಿಗುತ್ತಿರಲಿಲ್ಲ, ಈಗ ಸರ್ಕಾರದಿಂದ ಒಳ್ಳೆಯ ಸೌಲಭ್ಯ ಉಂಟು. ನೋಡಿ, ಹೋದ ವರ್ಷ ಒಂದು 50,000 ಸಾಲ ಮಣ್ಣಾಗಿದೆ. ಈ ಸಲ ಕುಮಾರಸ್ವಾಮಿ ಕೂಡ ಮನ್ನಾ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಮಗೆ ಕೃಷಿಕರಿಗೆ ಮತ್ತು ಇದು ಎಲೆಕ್ಟ್ರಿಷನ್ ಕರೆಂಟೆಲ್ಲ ಕೂಡ ಫ್ರೀ ಉಂಟು. ಗೇರು ಬೀಜದಿಂದ ನನಗೆ ಹೋದ ವರ್ಷ ಒಂದು 40 ಕ್ವಿಂಟಲ್ ಆಗಿದೆ. ಈ ಸಲ ಒಂದು 50ರಿಂದ ಮೇಲೆ ಆಗಬೇಕಂತ ನಮ್ಮ ಇದು ಉಂಟು. ಕ್ಲೈಮೇಟ್ ಕೂಡ ಈಗ ಸಲದು ಒಳ್ಳೆಯದುಂಟು, ಚಳಿ ಉಂಟು. ನೋಡಿ, ಮುಗಾಲು ಒಂದು ಸ್ವಲ್ಪ ಕಮ್ಮಿ ಇದ್ದರೆ ಒಳ್ಳೆ ಆಗ್ಬೋದು ಅಂತ ನಿರೀಕ್ಷೆ ಉಂಟು.
ಗೇರು ಕೃಷಿಯನ್ನ ಆರಂಭಿಸಿದಾಗ ಮಾರುಕಟ್ಟೆಯಲ್ಲಿ ಕೆಲವೊಂದಕ್ಕೆ 30 ರಿಂದ 40 ರೂಪಾಯಿ ಬೆಲೆಯಿದ್ದು ಇದೀಗ ಈ ಬೆಲೆ ಪ್ರಸ್ತುತ 135 ರೂಪಾಯಿಗಳನ್ನ ದಾಟಿದೆ. ಮಾರುಕಟ್ಟೆಯಲ್ಲಿ ಗೇರು ಬೀಜಗಳ ಕೊರತೆ ಎದುರಾದ ಸಂದರ್ಭದಲ್ಲಿ ಈ ಬೆಲೆ 150 ದಾಟಿದ್ದೂ ಇದೆ. ಗೇರು ಸಸಿಗಳಿಂದ ಮಳೆಗಾಲದ 4 ತಿಂಗಳುಗಳನ್ನು ಹೊರತುಪಡಿಸಿ ಉಳಿದೆಲ್ಲ ತಿಂಗಳಲ್ಲಿ ಈ ಸಸಿಗಳಿಂದ ಫಸಲನ್ನ ಪಡೆಯುತ್ತಿರುವ ಶಶಿಕುಮಾರ್ ತನ್ನ ತೋಟದಲ್ಲಿರುವ 4 ತಳಿಗಳು ನಿರಂತರವಾಗಿ ಒಂದರಿಂದ ಹಿಂದೆ ಒಂದು ಫಸಲನ್ನ ಪಡೆಯುತ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಿಸಿದಂತೆ ಗೇರು ಕೃಷಿಯಲ್ಲಿ ಅತ್ಯಂತ ಯಶಸ್ಸು ಗಳಿಸಿದ ಕೃಷಿಕರ ಸಾಲಿನಲ್ಲಿ ಶಶಿಕುಮಾರ್ ಸೇರುತ್ತಿದ್ದು ಕಳೆದ ಬಾರಿ ತನ್ನ ತೋಟದಿಂದ 40 ಕ್ವಿಂಟಾಲ್ ಗೇರು ಬೀಜಗಳನ್ನ ಪಡೆದಿದ್ದಾರೆ. ಈ ಬಾರಿಯ ಬೆಳೆಗಳನ್ನ ನೋಡಿ 50 ಕ್ವಿಂಟಾಲ್ ಪಡೆಯುವ ನಿರೀಕ್ಷೆಯಲ್ಲಿದ್ದಾರೆ. ಪ್ರವೀಣ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.